ಮಂಗಳೂರಿನ ಕಂಕನಾಡಿಯ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಲ್ಲೊಂದಾದ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ನಡೆಯಿತು. ಹೌದು, ಪ್ರಸ್ತುತ ಸಮಾಜದಲ್ಲಿ ಯುವಕರು ರಕ್ತದಾನ ಮಾಡಲು ಹಿಂಜರಿಯುತ್ತಿದ್ದಾರೆ ಮತ್ತು ಅವರಲ್ಲಿ ರಕ್ತದಾನದ ಕುರಿತು ಮಾಹಿತಿಯ ಕೊರತೆಯೂ ಕೂಡ ಇರುತ್ತದೆ. ಈ ಎಲ್ಲ ಕಾರಣಕ್ಕೆ ನಗರದ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬ್ಲಡ್ ಬ್ಯಾಂಕ್ನ ಚೇರ್ಮನ್ ಡಾ ಸುಚಿಲ್ ಜತ್ತನ್ನ ಮಾತನಾಡಿ, ನೀವು ಯುವಕರಿದ್ದೀರಿ, ನೀವು ನೀಡುವ 1 ಯೂನಿಟ್ ರಕ್ತದಿಂದ 3 ಜೀವ ಉಳಿಸಬಹುದು. ಇದಕ್ಕಿಂತ ಪುಣ್ಯದ ಕಾರ್ಯ ಯಾವುದೂ ಇಲ್ಲ. ರಕ್ತದಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಎಲ್ಲಾ ಜಾತಿಯ, ಎಲ್ಲಾ ಧರ್ಮದ, ಎಲ್ಲಾ ಜನರಿಗೆ ಒಂದೇ ರಕ್ತ ಎಂದು ಹೇಳಿದ್ರು. ನೋ ಬಾರ್ ಫಾರ್ ಕಲರ್, ಕಾಸ್ಟ್ ಆರ್ ಕ್ರೀಡ್. ಯಾಕಂತ ಹೇಳಿದ್ರೆ ಒಬ್ಬ ಮುಸಲ್ಮಾನಿಗೆ ಕ್ರೈಸ್ತರ ಬ್ಲಡ್ ತಗೋಬಹುದು, ಹಿಂದೂನ ಬ್ಲಡ್ ನಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದ್ರೆ ಕೂಡ ನಮಗೆ ಇಷ್ಟು ನಮ್ಮ ಭಾರತದಲ್ಲಿ 1.2 ಬಿಲಿಯನ್ ಪಾಪ್ಯುಲೇಷನ್ ಇದೆ, ಹೌದಲ್ವಾ? ದೊಡ್ಡ ಪಾಪ್ಯುಲೇಷನ್ ನಮ್ಮ ಭಾರತದಲ್ಲಿ. ಆದ್ರೂ ಕೂಡ ನಮಗೆ ಯಾಕೆ ಕೊರತೆ ಅಂತ ಹೇಳಿದ್ರೆ ಜನರು ಮುಂದೆ ಬರುವುದಿಲ್ಲ, ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಮುಂದೆ ಬರುವುದಿಲ್ಲ. ನಂತರ ಮಾತನಾಡಿದ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ ಜನರಲ್ ಮ್ಯಾನೇಜರ್ ಎಕೆ ಉನ್ನಿತಾನ್, ನಮ್ಮಲ್ಲಿ ಅನೇಕ ಸಂಘ ಸಂಸ್ಥೆಗಳಿವೆ, ಆದರೆ ರೆಡ್ ಕ್ರಾಸ್ನಂತಹ ಸಮಾಜ ಸೇವೆ ಮಾಡುವ ಸಂಸ್ಥೆಗಳು ಕಡಿಮೆ. ರೆಡ್ ಕ್ರಾಸ್ ಸಂಸ್ಥೆಯ ಸಾಧನೆ ಅಪಾರ ಮತ್ತು ಇದರ ಬಗ್ಗೆ ಹೆಮ್ಮೆ ಇದೆ ಎಂದು ಹೇಳಿದ್ರು. If I am not mistaken, on June 15, there was an article in Times of India about this mobile van, and in that it was clearly mentioned 1000 units per month is the target, but only 650 you were able to collect it. Fortunately, our MD, Dr. D.M. Abdul Rauf sir, read that article. That day itself he informed me to get in touch with Red Cross. ಈ ಸಂದರ್ಭ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಸಂಚಾರಿ ಆಸ್ಪತ್ರೆ ವಾಹನದಲ್ಲಿ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ ಸಿಬ್ಬಂದಿಗಳು ರಕ್ತದಾನ ಮಾಡಿ ಸಮಾಜಕ್ಕೆ ಮತ್ತು ಇತರರಿಗೆ ಮಾದರಿಯಾದ್ರು. ಕಾರ್ಯಕ್ರಮದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಇನ್ಚಾರ್ಜ್ ಎಡ್ವರ್ಡ್ ವಾಸ್, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಕೋಆರ್ಡಿನೇಟರ್ ಪ್ರವೀಣ್, ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ ಸಿಬ್ಬಂದಿಗಳು, ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.